ಯಾರು ನೋಡಿ, ಇವತ್ತು ನಾವೆಲ್ಲ ಒಗ್ಗಟ್ಟು ಪ್ರೀತಿ ವಿಶ್ವಾಸ ಸಮಾಜ ಒಬ್ಬರು ಅರ್ಥ ಮಾಡಿಕೊಂಡು ಹೋಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದರಲ್ಲಿ ಜಮೀರ್ ಅಹ್ಮದ್ ಖಾನ್ ಅಂತಹ ದೇಶ ಪ್ರೇಮ ಅದಕ್ಕಿಂತ ಜಾಸ್ತಿ ಬೇರೆಯವ್ರಿಗಿಂತ ಜಾಸ್ತಿ ತೋರಿಸಲಿಕ್ಕಿಲ್ಲ. ಅವ್ರು ಬಹುಶಃ ದೇಶದ ಅತ್ಯಂತ ಒಂದು ಸತ್ಪ್ರಜೆ ಆಗಿದ್ದುಕೊಂಡು ಅವರು ಎಲ್ಲ ಸಂದರ್ಭ ಕೂಡ ಸೌಹಾರ್ದ ಮತ್ತು ದೇಶ ಪ್ರೇಮ ಕೊಟ್ಟಿದ್ದಾರೆ. ಇವತ್ತು ಕೆಲವೊಂದು ಕಾರಣಗಳಿಂದ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಅವ್ರು ಬರೆದಂಥ 2 ಅಕ್ಷರ ಹೆಚ್ಚು ಕಮ್ಮಿ ಆಗಿದೆ. ಬಹುಶಃ ಆ ಒಂದು ಭಾವನೆ ಅವರು ಹೇಳಿರಬೇಕು. ಅದು ನಿಜವಾದ ಇಂಟೆನ್ಷನ್ ನೀವು ಅರ್ಥ ಮಾಡಿಕೊಳ್ಬೇಕು. ಆ ಉದ್ದೇಶ ಖಂಡಿತವಾಗಿ ಅವರಿಗೆ ಇರಲೇ ಇಲ್ಲ. ಅವ್ರ ಉದ್ದೇಶ ಅಂತ ಹೇಳಿದರೆ ಕೆಲವು ಕಾರಣಗಳು ನನಗೆ ಇವತ್ತು ವಿಜಯನಗರಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತೆ ಅವರ ವಿಚಾರ ಇತ್ತು. ಅದನ್ನೇ ಅಪಾರ್ಥ ಮಾಡಿಕೊಂಡು ಅದನ್ನೇ ನಾವು ರಾಜಕೀಯಗೊಳಿಸಿಕೊಂಡು ಅಥವಾ ರಾಜಕೀಯ ಮಾಡಲಿ, ರಾಜಕಾರಣ ಮಾಡಲಿ, ಇದನ್ನೆಲ್ಲ ಇಟ್ಕೊಂಡು ರಾಜಕೀಯ ಮಾಡೋದು ಬೇಡ. ಸರ್, ಹಾಗಾದರೆ ಸರ್ಕಾರ ಅದನ್ನು ಒಪ್ಕೊಂಡಿದೆ, ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಅವರ ಪತ್ರವನ್ನು ಸ್ವೀಕರಿಸಿದೆ. ಅದು ಎಷ್ಟು ಸರಿ ಸರ್? ಅಂದರೆ ಸರ್ಕಾರ ಒಂದು ಪ್ರತಿನಿಧಿಯಾಗಿ ಅವರು ಭಾಗವಹಿಸಬೇಕಲ್ಲ. ನೋಡಿ, ಈಗ ಭಾಗವಹಿಸ್ತಾರೆ ಅಂತ ಹೇಳಿಕೊಂಡೇ ಅವರು ಭಾಗವಹಿಸ್ತಾರಂತ ಒಪ್ಪಿಕೊಂಡೇ ಬಹುಶಃ ಅವರು ಅಲ್ಲಿ ನಿಗದಿಪಡಿಸೋದು. ಕೆಲವೊಂದು ಸಂದರ್ಭದಲ್ಲಿ ಕಡೆಗಳಿಗೆಯಲ್ಲಿ ಇವತ್ತು ಅಲ್ಲಿಗೆ ಹೋಗಲಿಕ್ಕೆ ಆಗದಿದ್ದ ಕಾರಣ ಅವರ ಪತ್ರವನ್ನು ಅಧಿಕೃತವಾಗಿ ಬರೆದು ಬೇರೆ ನೇಮಕ ಮಾಡಿ ಕೇಳಿಕೊಂಡಿದ್ದಾರೆ. ಈ ಬರೆದಂಥ ನಮ್ಮ ನಿಜವಾದ ಉದ್ದೇಶವನ್ನು ಬಿಟ್ಟು ಈ ಬರೆದಂಥ 2 ಶಬ್ದಗಳ ಇಟ್ಟುಕೊಂಡು ಅದರ ಇವತ್ತು ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶದ ಸರ್ವರಿಗೂ ಕೂಡ ದೇಶ ಪ್ರೇಮ ಇದೆ, ಸರ್ವರು ಕೂಡ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಜಮೀರ್ ಅಹ್ಮದ್ ಕೂಡ ಇವತ್ತು ದೇಶ ಪ್ರೇಮ ಬಹುಶಃ ಯಾರು ಪ್ರಶ್ನಿಸುವಂತಿಲ್ಲ. ಪಕ್ಷ ಸಂಘಟನೆ ಮುಖ್ಯ ಆಯಿತಾ ಅಂತ ದೇಶ ಪ್ರೇಮಕ್ಕಿಂತ? ಚುನಾವಣೆಗಳು ಬರ್ತಾ ಇದೆ, ನಾನು ಅದಕ್ಕೆ ತಯಾರಿಗಳನ್ನು ಮಾಡ್ಬೋದು ಇಲ್ಲ, ಅದರ ಬಗ್ಗೆ ನಾವು ಅವರಲ್ಲಿ ಕೇಳ್ತೇನೆ. ಖಂಡಿತವಾಗಿಲ್ಲ. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು AICC ನಾಯಕರುಗಳು, ಬಹುಶಃ AICC ಅಧ್ಯಕ್ಷರು, ಅದು ಬಹುಶಃ ಇವತ್ತು ಎಲ್ಲ ನಮ್ಮೆಲ್ಲ ಜೊತೆ ಚರ್ಚೆ ಮಾಡಿಕೊಂಡೇ ಬಹುಶಃ ಎಲ್ಲ ಒಪ್ಪಿಗೆ ಅನುಗುಣವಾಗಿ ಇವತ್ತು ಆಗಿರುವಂಥದ್ದು. ಅದಕ್ಕೆ ಯಾವುದೇ ಅಪಸ್ವರ ಎಲ್ಲಿಯೂ ಕೂಡ ಇಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ದೇವೆ.